ಪುತ್ತೂರು ಮಹಾಲಿಂಗೇಶ್ವರ ದೇವಳದ ಅತಿಕ್ರಮಿತ ಜಾಗವನ್ನು ಪೂರ್ಣವಾಗಿ ದೇವಳದ ಸುಪರ್ದಿಗೆ ಪಡೆದುಕೊಳ್ಳಲಾಗುವುದು. ದೇವಳದ ಹೆಸರಿನಲ್ಲಿರುವ ಸುಮಾರು 16.5 ಎಕರೆ ಜಾಗ ಬೇರೆಯವರ ಸ್ವಾಧೀನದಲ್ಲಿದೆ. ತೆಂಕಿಲ, ನೆಲ್ಲಿಕಟ್ಟೆ ಸೇರಿದಂತೆ ಹಲವು ಕಡೆಗಳಲ್ಲಿ ಈ ಜಾಗಗಳಿದ್ದು ಈಗಾಗಲೇ ಅಳತೆ ಮಾಡಲು ಆದೇಶ ಮಾಡಲಾಗಿದೆ. ದೇವಳದ ಜಾಗವನ್ನು ಅತಿಕ್ರಮಣ ಮಾಡಿದವರಿಗೆ ಜಾಗ ಬಿಟ್ಟುಕೊಡುವಂತೆ ಮನವಿಯನ್ನ ಮಾಡಲಾಗಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು. ಪುತ್ತೂರು ದೇವಳದ ಎದುರು ಭಾಗದಲ್ಲಿದ್ದ 3 ಅಂಗಡಿಗಳನ್ನು ತೆರವು ಮಾಡುವ ಸಂದರ್ಭ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ದೇವಳಕ್ಕೆ ಸೇರಿದ ಈ ಜಾಗಗಳನ್ನು ದೇವಳದ ಸುಪರ್ದಿಗೆ ಪಡೆದುಕೊಂಡು ಬಳಿಕ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದ ಮಾದರಿಯಲ್ಲಿ ವಸತಿ ಗೃಹ ನಿರ್ಮಾಣ, ವಾಣಿಜ್ಯ ಸಂಕೀರ್ಣ, ಚೌಲ್ಟ್ರಿಗಳನ್ನು ಕಟ್ಟುವ ಕೆಲಸ ನಡೆಯಲಿದೆ. ಪ್ರವಾಸಿಗಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಎಂದು ಹೇಳಿದರು. ಎದುರು ಭಾಗದಲ್ಲಿರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನದ ಏನು ಜಾತ್ರೆ ನಡೀಲಿಕ್ಕಿದೆ, ಆ ಸಮಯದಲ್ಲಿ ಉಳ್ಳಾಲ್ದಿ ಅಲ್ಲಿಂದ ಬರುವಾಗ ಇಲ್ಲಿ ಹೆಚ್ಚಿನ ಜನಜಂಗುಳಿ ಆಗ್ತದೆ. ಆ ವಿಷಯದಲ್ಲಿ ನಾವು ಈ ದೇವಸ್ಥಾನದ ಜಾಗದಲ್ಲಿದ್ದಂಥ ವಕೀಲರಾದಂಥ ಖ್ಯಾತ ವಕೀಲರಾದಂಥ ಕಿಶೋರ್ ಕೊಳತ್ತಾಯ ಮತ್ತು ಅವರ ಮಗ ತಂದೆ ಸುಬ್ರಹ್ಮಣ್ಯ ಕೊಳತ್ತಾಯ ಅವರು ಈ ಕಟ್ಟಡದಲ್ಲಿ ಇದ್ದರು. ಅದೇ ಮಧುರಾ ಸ್ವೀಟ್ಸ್ನವರು ಈ ಕಟ್ಟಡದಲ್ಲಿದ್ದರು. ವಿಠಲ್ ದಾಸ್ ಹೆಗ್ಡೆ ಮತ್ತು ಅವರ ತಂದೆಯವರಾದಂಥ ರಘುರಾಮ ಹೆಗ್ಡೆ ಅವರು ಈ ಹಿಂದೆ ಈ ಕಟ್ಟಡದಲ್ಲಿದ್ದರು. ಈಗ ಅವರ ಮಗ ವಿಠಲ್ ದಾಸ್ ಹೆಗ್ಡೆ ಅವರು ಇದರಲ್ಲಿದ್ದರು. ನಮ್ಮ ಸುಬ್ರಹ್ಮಣ್ಯ ಕೊಳತ್ತಾಯ ಅವರು ಸುಮಾರು 75 ವರ್ಷದಿಂದ ಈ ಕಟ್ಟಡದಲ್ಲಿ ಇದ್ದರು. ನಾವು ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದೇವೆ, ಇದು ದೇವಸ್ಥಾನದ ಜಾಗ, ಈ ಜಾಗವನ್ನು ಬಿಟ್ಟುಕೊಡಬೇಕು. ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇದೆ ಮತ್ತು ನಾಡಿದ್ದು ಉಳ್ಳಾಲ್ದಿ ಬರುವಾಗ ಇಲ್ಲಿ ಜನಜಂಗುಳಿ ಆಗ್ತದೆ. ಅದರಿಂದ ದೇವಸ್ಥಾನದ ಜಾಗವನ್ನು ನಾವು ಎಲ್ಲ ಕಡೆ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರ್ಕಾರದ ಆದೇಶ ಕೂಡ ಇದೆ. ಅದನ್ನು ಅವರು ಮನಗಂಡು ನಾವು 75 ವರ್ಷದಿಂದ ಈ ಜಾಗದಲ್ಲಿ ವ್ಯಾಪಾರ ಮಾಡಿದ್ದೇವೆ, ಒಳ್ಳೆಯದಾಗಿದ್ದೇವೆ, ನೀವು ಅಭಿವೃದ್ಧಿ ಮಾಡೋದಿದ್ರೆ ನಾವು ನಮ್ಮ ಜಾಗವನ್ನು ಬಿಟ್ಟುಕೊಡ್ತೇವೆ, ದೇವರಿಗೆ ಬಿಟ್ಟುಕೊಡ್ತೇವೆ. ನೀವು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕಟ್ಟಡವನ್ನು ಕಟ್ಟಿ ನಮಗೆ ಒಳ್ಳೆಯ ಬಾಡಿಗೆಗೆ ನಿಮ್ಮ ಕೊಟ್ಟರೆ ಅದನ್ನು ತಗೊಳ್ಳಿಕ್ಕೂ ರೆಡಿ ಇದ್ದೇವೆ, ಇಲ್ಲಂದರೆ ಹಾಗೇ ನಾವು ಬಿಟ್ಟುಕೊಡಲಿಕ್ಕೆ ತಯಾರಿದೆ ಅನ್ನುವ ಉದ್ದೇಶದಿಂದ ಅವರು ಒಳ್ಳೆಯ ಮನಸ್ಸಿನಿಂದ ಇವತ್ತು ಈ ಜಾಗವನ್ನು ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಸ್ತುತ ಇಲ್ಲಿ ದೇವಳದ ಎದುರು ಭಾಗದಲ್ಲಿ ಹೆಚ್ಚಿನ ಜನಜಂಗುಳಿ ಉಂಟಾಗದಂತೆ ಮಾಡಲು ಈ 3 ಅಂಗಡಿಗಳನ್ನು ತೆರವು ಮಾಡಲಾಗ್ತಿದೆ. ಸ್ವಇಚ್ಛೆಯಿಂದ ಈ ಅಂಗಡಿಗಳನ್ನು ಹೊಂದಿದ್ದ ಮಾಲಕರು ಬಿಟ್ಟುಕೊಟ್ಟಿದ್ದಾರೆ. ಖ್ಯಾತ ವಕೀಲರಾದ ಕಿಶೋರ್ ಕೊಳತ್ತಾಯ, ಸುಬ್ರಹ್ಮಣ್ಯ ಕೊಳತ್ತಾಯ, ಮಧುರಾ ಸ್ವೀಟ್ಸ್ ಮಾಲಕರಾದ ವಿಠಲ್ ದಾಸ್ ಹೆಗ್ಡೆಯವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಯಾವುದೇ ಫಲಾಪೇಕ್ಷೆಯೂ ಇಲ್ಲದೆ ಬಿಟ್ಟುಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸವು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಇಲ್ಲಿ ಈಗ ಈ ಅಂಗಡಿಯನ್ನು ತೆರವುಗೊಳಿಸುವಂಥ ಕೆಲಸವು ಇವತ್ತು ಆಗ್ತದೆ. ನಾವು ಮೊದಲು ಸುಬ್ರಹ್ಮಣ್ಯ ಕೊಳತ್ತಾಯರು ನಮ್ಮ ಹಿರಿಯ ನ್ಯಾಯವಾದಿ, ನಿಜವಾಗಿಯೂ ಹೇಳುವುದಾದರೆ ಅವರೊಂದು ದೇವತಾ ಮನುಷ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಅವರ ಹತ್ರ ನಾನು ಕೇಳಿದಾಗ ಅವರಿಗೆ ನಿಜವಾಗಿ ಅವರು ವಕೀಲರಾಗಿ ಅವರಿಗೆ ಏನು ಕೋರ್ಟಿಗೆ ಹೋಗ್ಬೋದಿತ್ತು. ಅವರೇ ಈ ಕಟ್ಟಡವನ್ನು ಅವರ ತಂದೆ ಅಂತ ಕಾಣಬೇಕು, ಅವರೇ ಈ ಕಟ್ಟಡವನ್ನು ಕಟ್ಟಿ ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಅದಕ್ಕೆ ಬಾಡಿಗೆಯನ್ನು ಕೊಡುವಂಥ ಕೆಲಸ ಸುಮಾರು 75 ವರ್ಷದಿಂದ ಮಾಡ್ತಾರೆ. ನಾವು ಕೇಳಿದಾಗ ಸಂತೋಷದಿಂದ ಒಪ್ಪಿದರು. ಇವರು ಕೂಡ ರಘುರಾಮ ಹೆಗ್ಡೆಯವರ ಇವರು ಕೂಡ ಮಗ, ಅವರು ಕೂಡ ಹಾಗೆ. ನಾವು ಕೇಳಿದ ತಕ್ಷಣ ಅವರು ಹೇಳಿದರು, 75 ವರ್ಷದಿಂದ ದೇವರ ಜಾಗದಲ್ಲಿ ನಾವು ಇದ್ದೇವೆ, ಸಂತೋಷದಿಂದ ದೇವರಿಗೆ ಬಿಟ್ಟು ಕೊಡ್ತೇವೆ ಅಂತ ಮಾತನ್ನು ಹೇಳಿದರು. ಇವತ್ತು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರುವುದನ್ನು ನೀವೆಲ್ಲರೂ ಕಾಣ್ತಾ ಇದ್ದೇವೆ. ಈಗ ನೋಡಿ, ಇಲ್ಲಿ ಮನೆ ತೆರವು ಕೆಲಸ ಆಯಿತು. ಈಗ ನೋಡಿ, ಅಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ನಾವು ಅಲ್ಲಿ ಒಂದು 20,000 ಚದರ ಅಡಿಯಲ್ಲಿ ಒಂದು ಶೀಟ್ ಹಾಕಿ ಆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಈಗ ಮಾಡ್ತಾ ಇದ್ದೇವೆ. ನೋಡಿ, ಅಲ್ಲಿ ನೋಡಿ, ಮೊದಲಿದ್ದ ಜಾಗೆಯಲ್ಲಿ ಇವತ್ತು 100 ಅಂಗಡಿಗಳು ಅಲ್ಲಿ ನಾಲ್ಕು ಹೆಚ್ಚುವಾಗಿ ಮಾರ್ಕ್ ಈಗ ಹಾಕುವಂಥ ಕೆಲಸವು ಮಾಡ್ತದೆ. ಸಾಧಾರಣ 3ನೇ ತಾರೀಕಿಗೆ ಏಲಂ ಪ್ರತಿಕ್ರಿಯೆ ನಡೀತದೆ. ಒಬ್ಬರಿಗೆ 2 ಅಂಗಡಿಗಳು ಮಾತ್ರ 15,000ಕ್ಕೆ ತಗೊಂಡು 40,000ಕ್ಕೆ ಮಾರುವುದನ್ನೆಲ್ಲ ನಾವು ಬಿಡುವುದಿಲ್ಲ. ಎಲ್ಲರೂ ಕೂಡ ಅದರಲ್ಲಿ ಈ ಮಹಾಲಿಂಗೇಶ್ವರ ದೇವರ ಜಾತ್ರೆಯೋತ್ಸವವನ್ನು ವಿಜೃಂಭಣೆಯಿಂದ ವೈಭವದಿಂದ ನಡೆಸುವಂತೆ ಭಕ್ತಾದಿಗಳು ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ.
ಈ ಸಂದರ್ಭದಲ್ಲಿ ಪುತ್ತೂರು ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಗುಡ್ಡೆ ಈಶ್ವರ ಭಟ್ ಅವರು ಮಾತನಾಡಿ, ಸುಬ್ರಹ್ಮಣ್ಯ ಕೊಳತ್ತಾಯ ಹಿರಿಯ ವಕೀಲರು ಕಳೆದ 75 ವರ್ಷಗಳಿಂದ ಇಲ್ಲಿದ್ದಾರೆ. ಮನಸ್ಸು ಮಾಡಿದ್ರೆ ಅವರು ಕೋರ್ಟಿಗೆ ಹೋಗಬಹುದಿತ್ತು. ಆದರೆ ಹಾಗೇನು ಮಾಡದೆ ಪ್ರೀತಿಯಿಂದ ಬಿಟ್ಟುಕೊಟ್ಟಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ದಿನೇಶ್ ಪಿವಿ, ವಿನಯ ಸುವರ್ಣ, ಮಹಾಬಲರೈ ಒಳತಡ್ಕ, ಈಶ್ವರ್ ಬೇಡೇಕರ್ ಹಾಗೂ ಪ್ರಹ್ಲಾದ್ ಬೆಳ್ಳಿಪಾಡಿ, ಕೃಷ್ಣ ಪ್ರಸಾದ್ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, B4 ನ್ಯೂಸ್, ಪುತ್ತೂರು. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా నేను మస్తు ಖುಷಿ ಅಪ್ಪುಡು ಬಾಬಾ ಕುಲ್ಲರ್ಲೆ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರು ಬೇಬಿ